ದೇಶದಲ್ಲಿ ಉಂಟಾಗಿರುವ ಆರ್ಥಿಕ ಬಿಕ್ಕಟ್ಟು ಎಲ್ಐಸಿಯ ಮೇಲೆ ನೇರ ಪರಿಣಾಮ ಬೀಳಲಿದ್ದು, ಇದೀಗ ಎಲ್ಲ ಖಾಸಗೀಕರಣದ ಬಳಿಕ ಕೇಂದ್ರ ಸರ್ಕಾರದ ಕಣ್ಣು ಎಲ್ಐಸಿ ಮೇಲೆ ಬಿದ್ದಿದೆ. ನಾವು ಸಂಘಟಿತವಾಗಿ ಈ ಷಡ್ಯಂತ್ರದ ವಿರುದ್ಧ ಹೋರಾಡಬೇಕಾಗಿದೆ ಅಂತ ದಕ್ಷಿಣ ಮಧ್ಯ ವಲಯ ವಿಮಾನ ನೌಕರರ ಒಕ್ಕೂಟದ ಜೊತೆ ಕಾರ್ಯದರ್ಶಿ ಜೆ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಉಡುಪಿಯ ಬ್ರಹ್ಮಗಿರಿಯ ಲಯನ್ಸ್ ಭವನದ ಕಾಮ್ರೇಡ್ ಬಿ ಮಾಧವ ವೇದಿಕೆಯಲ್ಲಿ ನಡೆದ ವಿಮಾನ ನೌಕರರ ಸಂಘದ ಉಡುಪಿ ವಿಭಾಗದ 61ನೇ ವಿಭಾಗೀಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕ ಐಕ್ಯತೆಯ ಹೋರಾಟವನ್ನ ಕೆಲವೊಂದು ಶಕ್ತಿಗಳು ಜಾತಿ ಧರ್ಮದ ಹೆಸರಿನಲ್ಲಿ ಒಡೆಯಲು ಷಡ್ಯಂತ್ರ ಮಾಡ್ತಾ ಇದೆ. ಆ ನೀತಿಯನ್ನ ನಾವು ಸೋಲಿಸಬೇಕು. ನಮ್ಮ ಕಾರ್ಮಿಕ ವರ್ಗ ಎಚ್ಚರ ಮಾಡಿಕೊಂಡಾಗ ಮಾತ್ರ ನಮ್ಮ ಮುಂದಿರುವ ಸವಾಲುಗಳನ್ನು ಐಕ್ಯತೆ ಎದುರಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ಎಲ್ಐಸಿ ಅಂತ ಸಂಸ್ಥೆಯನ್ನು ನಾವು ಟಚ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ 50,000 ಕೋಟಿ ಸಂಗ್ರಹ ಮಾಡಬಹುದು ಅಂತೇಳಿ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಮರೆತಿದ್ದಾರೆ ಎಲ್ಐಸಿ ಒಳಗಡೆ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ನೇತೃತ್ವದಲ್ಲಿ ಎಲ್ಐಸಿಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರದಾರರು ಅಷ್ಟು ಸರಳವಾಗಿ ಸರ್ಕಾರದ ಪ್ರಯತ್ನಗಳನ್ನ ಯಶಸ್ವಿ ಆಗಲಿಕ್ಕೆ ಬಿಡೋದಲ್ಲ, ಹೋರಾಟ ಕೊನೆಯ ಉಸಿರುವರೆಗೆ ನಾವು ಮಾಡೇ ಮಾಡ್ತೀವಿ ಎಂಬುದು ಮರೆತಿದ್ದಾರೆ. ಒಂದು ನಮ್ಮಲ್ಲಿ ಕೂಡ ಒಂದು ರೀತಿಯ ಸಮಸ್ಯೆ ಬಂದಿರುತ್ತೆ ನಾವು ನೋಡ್ತಾ ಇದ್ದೀವಿ. ಈಗ ಈ ಸವಾಲುಗಳು ಬರ್ತಾ ಇರುವಾಗ ಇಷ್ಟು ವರ್ಷಗಳ ಕಾಲ ಮಾಡಿರುವಂತಹ ಹೋರಾಟ ಮತ್ತು ಪ್ರಚಾರ ಆಂದೋಲನ ಇವತ್ತು ಮಾಡತಕ್ಕಂಥ ಹೋರಾಟ ಮತ್ತು ಪ್ರಚಾರ ಆಂದೋಲನದಲ್ಲಿ ಬದಲಾವಣೆ ಬಂದಿದೆ ಎಂಬುದನ್ನು ನಾವು ಅರ್ಥ ಮಾಡ್ತೀವಿ. ಸಮಾರಂಭದಲ್ಲಿ ಉಡುಪಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಾಗರ್, ದಕ್ಷಿಣ ಮಧ್ಯ ವಲಯ ನೌಕರರ ಒಕ್ಕೂಟದ ಎಸ್ಕೆ ಗೀತಾ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.